ಕೆರೆಯ ನೀರು ನುಗ್ಗಿ ನೂರಾರು ಎಕರೆ ಜಮೀನಿನಲ್ಲಿದ್ದ ಬೆಳೆ ಹಾಗೂ ಅಡಿಕೆ ತೋಟ ನಾಶವಾಗುವ ಭೀತಿಯಲ್ಲಿ ರೈತರು ಕಂಗಾಲಾಗಿರುವ ಪರಿಸ್ಥಿತಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಎದುರಾಗಿದೆ. ಕೊರಟಗೆರೆ ತಾಲೂಕಿನ ದೊಡ್ಡ ಸಗ್ಗೆರೆ ಕೆರೆಯ ತೂಬಿನಿಂದ ಹಾದು ಹೋಗುವ ನೀರು ಸಮರ್ಪಕವಾಗಿ ಹಾದು ಹೋಗಲು ಕಾಲುವೆ ಮುಚ್ಚಿ ಹೋದ ಪರಿಣಾಮ ಅಡಿಕೆ ತೋಟ ಹಾಗೂ ರೈತರ ಬೆಳೆಗೆ ನುಗ್ಗಿ ಬೆಳೆ ನಾಶವಾಗುವುದರ ಜೊತೆಗೆ ಬೆಳೆದು ನಿಂತ ಅಡಿಕೆ ತೋಟ ಕೊಚ್ಚಿ ಹೋಗಿ ನಾಶವಾಗುವ ಭೀತಿಯಲ್ಲಿದೆ. ದೊಡ್ಡ ಸಗ್ಗೆರೆ ಹಾಗೂ ಗಜಮುದ್ದನಹಳ್ಳಿ ಮಧ್ಯಭಾಗದಲ್ಲಿ ಬರುವಂತಹ ದೊಡ್ಡ ಸಗ್ಗೆರೆ ಕೆರೆಯ ಸುತ್ತಮುತ್ತಲಿನ 4-5 ಹಳ್ಳಿಗಳ ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಜೊತೆಗೆ ನೂರಾರು ಎಕರೆ ಜಮೀನಿನಲ್ಲಿ ಬೆಳೆದು ನಿಂತ ಬೆಳೆ ಹಾಗೂ ತೋಟಗಾರಿಕಾ ಬೆಳೆಗಳು ಕೊಚ್ಚಿ ಹೋಗುವುದರ ಜೊತೆಗೆ ಸತತ ಮಳೆ ನೀರಿನಿಂದ ಬೆಳೆ ನಾಶವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15-20 ವರ್ಷಗಳ ಭೀಕರ ಬರಗಾಲದ ಸಂದರ್ಭದಲ್ಲಿ ಇಲ್ಲಿನ ರೈತರು ಕಾಲುವೆ ಒತ್ತುವರಿ ಮಾಡಿಕೊಂಡಿರುವ ಕಾರಣ ಜೊತೆಗೆ ಇಲ್ಲಿನ ಜನ ಒತ್ತುವರಿಯ ಬಗ್ಗೆ ಈ ಮಟ್ಟದ ನೀರು ಮುಂದೊಂದು ದಿನ ಬರುವ ಅರಿವು ಇಲ್ಲದ ಕಾರಣ ಎಂದು ಈ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಜೊತೆಗೆ ಹೊಸದಾಗಿ ನಿರ್ಮಾಣವಾಗಿರುವ ರಸ್ತೆಗೆ ಸೇತುವೆ ನಿರ್ಮಾಣ ಮಾಡದ ಕಾರಣ ನೀರು ಹಾದು ಹೋಗಲು ತಡೆ ಒಡ್ಡಿದ ಪರಿಣಾಮ ಕಾಲುವೆಯಲ್ಲಿ ಹಾದು ಹೋಗುವ ಬದಲು ರೈತರ ಜಮೀನುಗಳಿಗೆ ನೀರು ನುಗ್ಗಿದ ಕಾರಣ ರೈತರ ಬೆಳೆಗಳು ನಾಶವಾಗಿವೆ. ಈ ಭಾಗದ ನೂರಾರು ರೈತರು ಆತಂಕದಲ್ಲಿದ್ದು ಹಲವು ಬಾರಿ ಜಿಲ್ಲಾ ಪಂಚಾಯಿತಿ ಹಾಗೂ ಸಣ್ಣ ನೀರಾವರಿ ಇಲಾಖೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಈಗಿನ ಪರಿಸ್ಥಿತಿ ನಿರ್ಮಾಣಕ್ಕೆ ಅಧಿಕಾರಿಗಳೇ ನೇರ ಹೊಣೆಯಾಗಿದ್ದು ತ್ವರಿತವಾಗಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕು, ಜೊತೆಗೆ ರೈತರಿಗೆ ಪರಿಹಾರ ಕಲ್ಪಿಸಬೇಕು ಎಂದು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನಾರಾಯಣಸ್ವಾಮಿ ಮನವಿ ಮಾಡಿಕೊಂಡಿದ್ದಾರೆ. ವರದಿ ಮಂಜುಸ್ವಾಮಿ MN, ಕೊರಟಗೆರೆ. ಈ ಆಗಸ್ಟ್ ತಿಂಗಳಿಂದ ಶುರುವಾದಂಥ ಮುಂಗಾರು ಮಳೆಯಿಂದ ಸ್ಟಾರ್ಟ್ ಆದಂಥ ನೀರು ಇದುವರೆಗೂ ಸಹ 3 ತಿಂಗಳು ನಿರಂತರವಾಗಿ ತೋಟಗಳ ಮುಖಾಂತರ ಹರಿದು ಕೋಡಿ ಕಾಲುವೆ ಕೋಡಿ ಕಾಲುವೆ ಎಲ್ಲ ಸಂಪೂರ್ಣ ಮುಚ್ಕೊಂಡು ಹೋಗ್ಬಿಟ್ಟಿದೆ. 2 ಕಿಲೋಮೀಟರ್ ಜಂಗಲ್ ಬೆಳ್ಕೊಂಡು ಒಂದು ಡ್ರಾಪ್ ಸಹ ಕೋಡಿಯಲ್ಲಿ ನೀರು ಹೋಗುತ್ತಲ್ಲ, ಎಲ್ಲ ತೋಟಗಳಲ್ಲಿ ನೀರು ಹೋಗ್ತಾ ಇದ್ದಾವೆ. ದೊಡ್ಡಸಾಗರೆ ಮತ್ತು ಗಜಮುದ್ದನಹಳ್ಳಿಗೆ ಓಡಾಡ್ತಕ್ಕಂಥ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಈ ಹಿಂದೆನೇ ಎಲ್ಲ ತಿಳಿಸಿದ್ದೀವಿ. ಆದರೂ ಸಹ ಯಾರು ಬಂದು ಇಲ್ಲಿ ಬಂದು ಏನಪ್ಪ ನಿಮ್ಮ ಕಷ್ಟ ಅಂತ ಯಾರು ಕೇಳಿದವರಿಲ್ಲ. ಹಾಗಾಗಿ ಇವತ್ತು ಮಾನ್ಯ ಪತ್ರಕರ್ತರು ಬಂದಿರೋದು ಅವ್ರ ಮುಂದೆ ನಮ್ಮ ಒಳಗಳನ್ನು ತೋಡ್ಕೊತಾ ಇದ್ದೀವಿ. ದಯಮಾಡಿ ಇನ್ನು ಮುಂದೆ ಆದರೂ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಒಂದು ಕಾರ್ಯಕ್ರಮನ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀವಿ. ಮತ್ತು ನೀವು ಈಗ ಕೆರೆಕೋಡಿ ಸುಮಾರು ಕೆರೆಕೋಡಿಯಿಂದ ನೀರು ಬರ್ತಾ ಇರೋದು ಸುಮಾರು 2 ತಿಂಗಳಿಂದ ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ. ಯಾವ ಅಧಿಕಾರಿ ಗಮನಕ್ಕೂ ತರಲಿಲ್ವಾ ಸರ್? AWಗೆ ಹೇಳಿದ್ವಿ, ನೀರಾವರಿಗೆ ಹೇಳಿದ್ವಿ, ಗ್ರಾಮ ಪಂಚಾಯತಿಗೆ ಹೇಳಿದ್ವಿ, ಸಂಬಂಧಪಟ್ಟ ಶಾಸಕರ PAಗೂ ಸಹ ಗಮನಕ್ಕೆ ತಂದಿದ್ದೀವಿ. ಯಾರೂ ಸಹ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಹಾಂ, ಏನು ಹೇಳ್ತಾವ್ರು ಸರ್ ಅವ್ರು ಹೋಗಿ ಕೇಳಿದಾಗ? ಜಿಲ್ಲಾ ಪಂಚಾಯತಿ ಹತ್ರ ಹೋಗಿ ನಾವು ಖುದ್ದು ಅರ್ಜಿ ಕೊಟ್ಟು ಕೇಳಕ್ಕೆ ಹೋದಾಗ ನಾವು ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿದ್ದೀವಿ, ನಮಗೆ ಬರೋದಿಲ್ಲ ಅದು ಅಂತ ಹೇಳಿದ್ರು. ಗ್ರಾಮ ಪಂಚಾಯತಿ ಮತ್ತೆ ಅರ್ಜಿ ಕೊಟ್ಟು ಕೇಳಿದಾಗ ಅಣ್ಣ ನಮಗೆ ಬರೀ ಕೆರೆ ನಿರ್ವಹಣೆ ಮಾತ್ರ, ಚಾನಲ್ಲು ಮತ್ತು ಕೋಡಿ ನೀರು ನಮಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡು ನಿಮಗೆ ಕಾಲಹರಣ ಮಾಡ್ತಾರೆ. ಈಗ 3 ತಿಂಗಳಿಂದ ನಾವು ಅಡಿಕೆ ಫಸ್ಟ್ ಸಹ ಕೊಯ್ದಿಲ್ಲ, ಓಡಾಡೋಕೆ ತೊಂದರೆ ಆಗಿದೆ, ಗ್ರಾಮಗಳ ಸಂಪರ್ಕನೇ ಕಡಿತ ಆಗಿದೆ. ಇಷ್ಟೆಲ್ಲ ಆದ್ರೂ ನಾವು ಏನ್ ಮಾಡಿದ್ರು ಯಾರು ಬಂದಿಲ್ಲ, ಗಮನ ಹರಿಸಿಲ್ಲ. ಅಲ್ಲ, ಅವೈಜ್ಞಾನಿಕವಾಗಿ ರಸ್ತೆ ಮಾಡ್ತಾ ಇರೋದ್ರಿಂದ ಏನಾದರೂ ತೊಂದರೆ ಆಗಿದೆ ಇಷ್ಟೊಂದು ಅಂತ? ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ, ರಸ್ತೆ ಕಾಮಗಾರಿ ಅದು ಸ್ವಲ್ಪ ಮಣ್ಣು ಕಾಲುವೆ ನುಗ್ಗಿರೋದ್ರಿಂದ ಅದು ಸ್ವಲ್ಪ ತೊಂದರೆನೇ ಆಗಿದೆ ನಮಗೆ. ಮತ್ತೆ ಯಾವ್ಯಾವ ಗ್ರಾಮಕ್ಕೆ ರಸ್ತೆ ಮಾಡ್ತಾ ಇರೋದು? ಯಾವ ಗ್ರಾಮಕ್ಕೆ ಲಾಸ್ಟ್ ಬಾರ್ಡರ್ ಗಡಿ ಗ್ರಾಮ ಗಜಮುದ್ದನಹಳ್ಳಿ ಟು ದೊಡ್ಡಸಾಗರೆಗೆ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಕೆರೆ ನೀರು ಬರ್ತಾವಣ ಇಲ್ಲಿ? ಇದು 4 ಕೆರೆ ನೀರು ಬರ್ತದೆ. ದೊಡ್ಡಬಳ್ಳಾಪುರ ಕೆರೆ ಮೇಲೆ ನಮ್ಮದು ಲಾಸ್ಟ್ ಬಾರ್ಡರ್ ಇದು ದೊಡ್ಡಸಾಗರೆ ಕೆರೆ. ಇದ್ರ ಮೇಲೆ ಸಂಬಂಧ ಸಾಸೋಲ್ ಹೋಬಳಿ ಇರ್ತಕ್ಕಂಥ 4 ಕೆರೆಗಳು ಯಥೇಚ್ಛವಾದಂಥ ದೊಡ್ಡಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಯಲ್ಲಿ ಬಿದ್ದಂಥ ಮಳೆ ಅಂದ್ರೆ ಅರ್ಧ ನೀರು ನಮ್ಮ ಇದ್ರ ಮೇಲೆ ಹೋಗ್ತಾ ಇದ್ದಾವೆ. ನೀವು ತೋಟದ ಮನೆಯಲ್ಲಿ ವಾಸ ಇದ್ದೀರಿ ಅಂತ ಹೇಳ್ತಿದ್ರಲ್ಲ, ಮನೆಗೂ ಸಹ ನೀರು ನುಗ್ಗವ? ಒಂದು ದಿವಸ ನೀರು ಹೋಗಿತ್ತು, ಒಂದು ದಿವಸ ಮಟ್ಟಿಗೆ, ಮತ್ತೆ ಸ್ವಲ್ಪ ಕಡಿಮೆ ಆಯಿತು. ನಿನ್ನೆ ವಿಪರೀತ ಮಳೆ ಆಗಿರೋದ್ರಿಂದ ಇವತ್ತಿನ್ನೂ ವಿಪರೀತವಾಗಿ ಕೋಡಿ ನೀರು ಹೊರತಾ ಇದೆ. ಹಾಂ, ನೀವು ಹೋಗೋಕ್ಕೂ ಏನಾದರೂ ಬೇಕು ಅಂತ ಹೇಳಿದಾಗ ತುರ್ತು ಪರಿಸ್ಥಿತಿ ಆರೋಗ್ಯ ಹದಗೆಟ್ಟಾಗ ಹೆಂಗೆ ಹೋಗೋದು? ನಡ್ಕೊಂಡು ಹೋಗೋದು, ಹೆಂಗಸರು ಮಕ್ಕಳು ಎಲ್ಲ ನೀರಲ್ಲೇ ಹೋಗ್ಬೇಕು, ನೀರಲ್ಲೇ ಬರಬೇಕು. ದನ ಕರ ಈಚೆ ಬಿಡಂಗಿಲ್ಲ. ಆ ಥರ ಭಾಳ ತೊಂದರೆ ಆಗಿದೆ, ಯಾರು ಗಮನಿಸಿಲ್ಲ ಅಂತ ಹೇಳ್ಬಿಟ್ಟು ತಮ್ಮನ್ನು ಕರೆಸಿದ್ವಿ ಸರ್. ದೊಡ್ಡಸಾಗೆರೆ ಗ್ರಾಮದ ಪಂಚಾಯತಿ ಸೇರಿದ S ಶಿವಕುಮಾರ್. ಇಲ್ಲಿ ದೊಡ್ಡಸಾಗೆರೆ ಕೆರೆಯಿಂದ ಕೋಡಿ ಬಿದ್ದು 2 ತಿಂಗಳಿಂದ ಈ ತೋಟದೊಳಗೂ ಹಾಗೂ ನಾವು ಇರ್ತಕ್ಕಂಥ ವಾಸದ ಮನೆಗೂ ಓಡಾಡೋಕ್ಕೆ ಜಾಗ ಇಲ್ಲ. ಈ ಸುಮಾರಿಗೆ 4 ಅಡಿ ನೀರಿನಲ್ಲಿ ನಾವು ಓಡಾಡಬೇಕು. ಭಾರಿ ತೊಂದರೆ ಆಗಿದೆ. ಯಾರು ಬಂದು ಅಧಿಕಾರಿಗಳು ಇದುವರೆಗೂ ನಮಗೂ ಭಾರಿ ಅಡಿಕೆ ಫಸಲು ಕುಯ್ದಿಲ್ಲ, ಆಚೆಗೂ ಬರೋಕ್ಕೂ ಆಗಲ್ಲ. ಈ ಪರಿಸ್ಥಿತಿಗೆ ನಾವಿದ್ದೀವಿ.